birthday to you. Happy birthday to you. ಇಲ್ಲಿ ನೋಡಿ ಒಂದು ಹಕ್ಕಿ ಬಂದು ಗೂಡು ಕಟ್ಟಿದೆ. ಆಗ ನಿಮ್ಗೊಂದು ಹಕ್ಕಿ ತೋರಿಸಿದಲ್ಲ, ಅದರ ಹಕ್ಕಿಯ ಮರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಾನು ಆಲ್ರೆಡಿ ಆಫೀಸಿಗೆ ಬಂದೆ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದರೆ ಕಿಶನ್ದು ಬರ್ಡೇ ಒಂದು ಉಂಟು ಅಷ್ಟೇ. ಸೊ ಅದರ ಪಾರ್ಟಿ ಎಲ್ಲ ಇದೆ ಆ್ಯಂಡ್ ಕೆಲವೊಂದಿಷ್ಟು ವಿಷಯಗಳಿದೆ. ಬನ್ನಿ ಇವತ್ತಿರೋ ವ್ಲಾಗ್ ಶುರು ಮಾಡೋಣ. ಇವತ್ತು ನಮ್ಮ ಕಿಶನನ ಬರ್ಡೇ. ಎಡಿಟರ್ ಅಪ್ಪ ಕಿಶನ್. ಡೈಲಾಗ್ ಹೇಳಿ. Happy birthday to you. Happy birthday to you. Happy birthday to you, Kishan. Happy birthday to you. ಎಂತ ಪೊಲಿ 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 ಮಲ್ಲ ಕುಲಿ ಬೇಗ ಪೊಲಿ. ದೊಡ್ಡ ದೊಡ್ಡವರು ಬೇಗ ಹೋಗಿ. ಅವರು ದಪ್ಪ ಆಗ್ತಾರ ನಿನ್ನೂ ಸಹ. ಎಷ್ಟು ಬಾಬುಜಿ ಬೇಡ ಅಂತ ಹೇಳಿ ಈಗ ತಿಂತಿದ್ದಾರೆ. ಸಾಕು ಅಂತ ಹೇಳುದು, ಮತ್ತೆ ತಿನ್ನುದು, ಸಮ ತಿನ್ನುದು. ಅವರಿಗೆ ವಿಡಿಯೋದ ಮುಂದೆ ತಕೊಳ್ಳಿಕ್ಕೆ ನಾಚಿಗೆ. ಅವರಿಗೊಂದು ಕೊಡಿ ಆಯ್ತಾ, ಗಿರೀಶರಿಗೆ ಮೊಬೈಲ್ ಕಳ್ಕೊಂಡವರಿಗೆ. ಬಾಯ್ ಕೊರ್ಲೆ. ಕವಿತಾ ಪೋಲೆ ಕವಿತಾ ಎಂತಕ್ಕೆ ಲೇಟ್? ಅಲ್ಲಿಗ ಮೂರು ದಿವಸದಲ್ಲಿ ಇವರದು ಬರ್ಡೇ ಉಂಟಾಯ್ತಾ? ಹ್ಯಾಪಿ ಬರ್ಡೇ ಕಿಶನ್. ನನ್ನ ಬರ್ಡೇ ಅಲ್ಲ, ನಿಮ್ಮ ಬರ್ಡೇ ಅಲ್ಲ. ಅಣ್ಣ ಅವು ಗಿಡ ನೋಡಿ, ಆಗ ಬೇಡ ಬೇಡ ಅಂತ ಹೇಳಿದವರೆಲ್ಲ ಈಗ ತಿನ್ನುದು ನೋಡಿ. ನೋಡಿ ಡಯಟ್. ಹ್ಯಾಪಿ ಬರ್ತ್ಡೇ ಅಂತ ಇಲ್ಲಿ ನೋಡಿ ಒಂದು ಹಕ್ಕಿ ಬಂದು ಗೂಡು ಕಟ್ಟಿದೆ. ಅಷ್ಟಕ್ಕೆ ಉಂಟಾಯ್ತಾ? ಅದು ಮೊಟ್ಟೆ ಇಡ್ತುಂಟಾ? ಮೊಟ್ಟೆ ಉಂಡೆ. ಇವತ್ತು ಅಂದರೆ ಜನವರಿ 18ಕ್ಕೆ ಇಲ್ಲಿ ಜಾತ್ರೋತ್ಸವ ಅಂತೆ. ಬ್ರಹ್ಮ ಬೈದರ್ಕಳ ಕ್ಷೇತ್ರ
ರಾಮಜಾಲು. ಸೊ ಹಾಗಾಗಿ ಇಲ್ಲಿ ಒಂದು ಇಂಟರ್ವ್ಯೂ ಉಂಟು, ಹಾಗಾಗಿ ಬಂದಿದ್ದೇವೆ. ಲಿಖಿತ್ ಮತ್ತು ಅಶ್ವಿನ್ ಇದ್ದಾರೆ, ಅವ್ರು ಯೂನಿಫಾರ್ಮ್ ಅಲ್ಲಿದ್ದಾರೆ. ಕಿಶನ್ನ ಬರ್ಡೇಗೆ ಪಾರ್ಟಿ ಹೋಗ್ತಿದ್ದೇವೆ ನೋಡಿ. ಇಷ್ಟೆಲ್ಲ ಇನ್ನು ಕೂಡ ಬರ್ಲಿಕ್ಕಿದ್ದಾರೆ. ನಾನು ವೆಯ್ಟ್ ಮಾಡ್ತಿದ್ದೇನೆ. ಮಧು, ಸುಮಾನ ಎಲ್ಲ ಬರ್ತಾರೆ. ಇಲ್ಲಿದ್ದಾರೆ ನೋಡಿ, ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಇವರು. ಹಲೋ ಮಧು. ಆಗ ನಿಮ್ಗೊಂದು ಹಕ್ಕಿ ತೋರಿಸಿದಲ್ಲ, ಅದರ ಹಕ್ಕಿಯ ಮರಿ. ಕಾರ್ ವೇಟಿಂಗ್, ನಾವು ಹೋಗ್ತಿದ್ದೇವೆ. ಮಾಣಿ ಸಂತೆಗೆ ಹೋಗ್ತಾ ಇದ್ದೇವೆ. ಸೊ ಒಂದಷ್ಟು ಪರ್ಚೇಸಿಂಗ್ ಇತ್ತು, ಮತ್ತೆ ಒಂದು ಇಂಪಾರ್ಟೆಂಟ್ ಬಗ್ಗೆಯ ಒಂದು ಕಂಟೆಂಟ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಕೆಲವೊಂದಿಷ್ಟು ಪರ್ಚೇಸಿಂಗ್ ಇತ್ತು. ಲಚ್ಚು ಮತ್ತು ಅಮ್ಮ ಕಾಯ್ತಿದ್ದಾರೆ. ನಮ್ಮ ನಾಯಿ ಒಂದು ಬೊಗಳ್ತುಂಟು ಜೋರು. ಈಗ ಹೋಗುದು, ನನ್ನ 2 ವೀಲರ್ ಬಂದಿದೆ. ಸೊ ಈಗ ಹೋಗುದು. ಇಲ್ಲಿ ಏನೋ ಒಂದು ಪ್ರಿಪೇರ್ ಆಗ್ತಿದೆ. ಇದೇನು ಎತ್ತ ಅಂತ ನೋಡಬೇಕಾದ್ರೆ ನನ್ನ ತುಳು ವ್ಲಾಗ್ ನೋಡಿ ಆಯಿತಾ. ತುಳು ವ್ಲಾಗಲ್ಲಿ ಹಾಕ್ತೇನೆ. ನಮ್ಮ ಲಚ್ಚಲ್ಲಿದ್ದಾಳೆ ನೋಡಿ. ನಾವು ಸಂತೆಗೆಲ್ಲ ಹೋಗಿ ಬಂದ್ವಿ. ಎಂತ ಮಾಡೋದು ಸಂತೆಗೆಲ್ಲ ಹೋಗಿ ಬಂದ್ವಿ. ಸೊ ಸಂತೆಗೆ ಹೋಗ್ಲಿಕ್ಕಿತ್ತು, ಮತ್ತು ಕೆಲವೊಂದು ಕೆಲಸ ಎಲ್ಲ ಇತ್ತು, ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.